ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಪ್ರೀತಿಯ ವಿನೀಶ್ ಹಾಗೂ ನನ್ನ ಜೊತೆ ಇದ್ದಾರೆ ನಾನು ನಿಮ್ಮ ಪ್ರೀತಿಯ ವೈಶು. ನಾವಿವತ್ತು ವೀಕೆಂಡ್ ಅಂತ ಪ್ಲಾನ್ ಮಾಡ್ಕೊಂಡಿದ್ದೇವೆ, ಬೀಚ್ಗೆ ಹೋಗೋಣ ಅಂತ. ನಮ್ಮ ಜೊತೆ ಆರ್ಯ ಬರ್ತಿದ್ದಾನೆ. ಇವನ್ ಬೀಚ್ಗೆ ಬರೋದು ಫಸ್ಟ್ ಟೈಮ್. ಜೊತೆ ಇವತ್ತು ನಾವು ಫಸ್ಟ್ ಟೈಮ್ ಬೀಚಿಗೆ ಹೋಗ್ತಾ ಇದ್ದೇವೆ. ಅವನು ಕೂಡ ತುಂಬಾ ಎಕ್ಸೈಟಿಂಗ್ ಆಗಿದ್ದಾನೆ ನೋಡಿ. ಸೊ ಅಲ್ಲಿ ಒಂದು ಬೀಚ್ ನೋಡಿ ರಿಯಾಕ್ಷನ್ ಹೇಗಿರ್ತದೆ ಮತ್ತೆ ಎಷ್ಟು ಎಂಜಾಯ್ ಮಾಡ್ತೀರಿ ಎಲ್ಲ ನೋಡ್ಬೋದು. ನಾವು ಪೊಟೇಟೊ ಟ್ವಿಸ್ಟರ್ ತಿಂತೇವೆ. ಫಸ್ಟ್ ನಾವು ಬೀಚಿಗೆ ಹೋಗುವ, ಆಮೇಲೆ ತಿನ್ನೋದ್ರ ಬಗ್ಗೆ ಮತ್ತೆ ಥಿಂಕ್ ಮಾಡುವ. ಯಾಕೆ ನಂಗೆ ಈಗಲೇ ತಿನ್ಬೇಕು. ಫಸ್ಟ್ ಹೋಗೋಣ ನಾವು. ಫೈನಲಿ ಬೀಚಿಗೆ ಬಂದಿದ್ದೇವೆ ನೋಡಿ. ವಿನ್ನು ಏನ್ ಮಾಡ್ತಿದ್ದಿ? ಕೇಳ್ತಾ ಇಲ್ಲ, ಗಟ್ಟಿ ಹೇಳು. ಆರ್ಯರಿಗೊಂದು ಮನೆ ಬೇಕಿತ್ತು, ಅದಕ್ಕೆ ಮಾಡ್ತಿದ್ದೇವೆ. ಹೌದಾ? ಆರ್ಯ ನಮ್ಮಿಂದ ತಪ್ಪಿಸ್ಕೊಂಡು ಓಡ್ತಿದ್ದ, ಅವನನ್ನು ಹಿಡ್ದಕ್ಕೆ ಆಯ್ತು. ಹೇಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ? ನಾವಂತೂ ಇವತ್ತು ತುಂಬ ಎಂಜಾಯ್ ಮಾಡಿದ್ವಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತುಂಬ ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇವೆ. ಬಾಯ್ ಬಾಯ್.